ಪ್ರೈಸ್ ದ ಲಾರ್ಡ್. ಕರ್ತನ ಸನ್ನಿಧಿಯಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕೀರ್ತನೆ 143 8-10 ವಚನಗಳು. ಹೊತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸೆಟ್ಟಿದ್ದೇನಲ್ಲ, ನಾನು ನಡೆತಕ್ಕ ಮಾರ್ಗವನ್ನು ತಿಳಿಸು. ನನ್ನ ಮನಸ್ಸು ನಿನ್ನಲ್ಲಿಟ್ಟಿದ್ದೇನೆ, ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ. ಶತ್ರುಗಳಿಂದ ನನ್ನ ಬೆಳೆಸು, ನಿನ್ನ ಚಿತ್ತಂತೆ ನಡೆದುಕೊಳ್ಳೋದು ನನ್ನ ಕಲಿಸು. ನನ್ನ ದೇವರು ನಿನ್ನಲ್ಲವೋ, ಶುಭ ಕಾರ್ಯಗಿರುವ ನಿನ್ನ ಆತ್ಮ ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದೇ. ಈ ಕೀರ್ತನೆಯಲ್ಲಿ ಭಕ್ತನು 3 ಹಂತವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಮೊದಲನೇದಾಗಿ, ಹೊತ್ತಾರೆಯಲ್ಲಿಯೇ ದೇವರ ಕೃಪೆ ನನಗೆ ಪ್ರಕಟವಾಗಲಿ. ಎರಡನೇದಾಗಿ ಹೇಳುತ್ತಾನೆ, ಶತ್ರುಗಳಿಂದ ಬಿಡಿಸು. ಮೂರನೇದಾಗಿ, ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಕೃಪೆ ಎಂದರೆ ಮನುಷ್ಯನ ಜೀವಿತದಲ್ಲಿ ಯಾವ ಅಪರಾಧಗಳು ದೇವರು ಲೆಕ್ಕಿಸದೆ ಕ್ಷಮಿಸುವಂಥದ್ದೇ ಒಂದು ಕೃಪೆಯಾಗಿರುತ್ತದೆ. ನಾವೆಷ್ಟೇ ಅಪರಾಧಗಳು ಮಾಡಿದರೂ ಕೂಡ ಕ್ಷಮೆಯನ್ನು ಕೇಳುವಾಗ ದೇವರು ಅವುಗಳನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತಾನೆ. ಅದರರ್ಥ ಪದೇ ಪದೇ ನಾವು ಪಾಪಗಳು ಮಾಡಬೇಕು ಅಂತಲ್ಲ. ಎರಡನೇ ಹಂತ, ನಮ್ಮ ಜೀವಿತದಲ್ಲಿ ಬರುವ ಶತ್ರು ರೋಗಗಳಾಗಿರಬಹುದು, ಬಲಹೀನತೆ ಆಗಿರಬಹುದು, ಅಥವಾ ಇನ್ನಿತರ ಯಾವ ಥರದ ಸಂಕಟಗಳಲ್ಲಿ ನಮಗೆ ಶತ್ರುವಿನ ಉಪಾದಿಯಲ್ಲಿ ನಮಗೆ ಕಾಡುತ್ತಿರಬಹುದು. ಶತ್ರುಗಳಿಂದ ಬಿಡಿಸು ಎಂದು ಭಕ್ತನು ಪ್ರಾರ್ಥನೆ ಮಾಡುತ್ತಾರೆ. ನಮ್ಮ ಜೀವಿತ ಕೂಡ ಯಾವ ರೀತಿ ಶತ್ರುಗಳು ನಮ್ಗೆ ಕಾಡ್ತದೆ ಅವುಗಳ ವಿಷಯದಲ್ಲಿ ಕರ್ತನೆ ಗುಣಪಡಿಸು ಅಥವಾ ಬಿಡುಗಡೆ ಕೂಡ ಅಂತೇಳಿ ಬಲವಾಗಿ ನಾವು ಪ್ರಾರ್ಥಿಸೋಣ. ಮೂರನೇ ಹಂತ, ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ದೇವರ ಆತ್ಮನು ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ನಡೆಸುತ್ತಾರೆ. ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ತಂದೆ ಬಳಿಗೆ ಹೋಗುತ್ತೇನೆ, ನಿಮಗೊಬ್ಬ ಸಹಾಯಕನು ಕಳಿಸ್ತೇನೆ. ಆ ಸಹಾಯಕನು ಅಂದರೆ ಸತ್ಯದಾತ್ಮ. ಆ ಸತ್ಯದಾತ್ಮ ಬಂದಾಗ ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ. ಆ ಸತ್ಯದ ಆತ್ಮನುಸಾರವಾಗಿ ನಡ್ಕೊಳ್ಳೋದಕ್ಕೆ ನಮ್ಮನ್ನೇ ರೋಮಾಯ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಮ್ಮ ದೇಹ ಆತ್ಮ ಪ್ರಾಣವನ್ನು ಆತನಿಗೆ ಒಪ್ಪಿಸಿರಿ ಎಂದು ಸತ್ಯವಿದೆ ಹೇಳುತ್ತದೆ. ನಮ್ಮ ದೇಹ, ನಮ್ಮ ಆತ್ಮ, ಪ್ರಾಣ ದೇವರು ಒಪ್ಪಿಸರಿ, ದೇವರ ಚಿತ್ತಕ್ಕೊಪ್ಪಿಸಿ ಮುಂದೆ ಸಾಗೋಣ. ಶಕ್ತವಾದ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರಿಗೂ ಶುಭವೂ ಜಯವೂ ಆಶೀರ್ವಾದ ಉಂಟು ಮಾಡಲಿ. ಮತ್ತು ಈ ವಿಡಿಯೋವನ್ನು ಪ್ರಿಯ ದೈವ ಜನರ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಶಕ್ತವಾದ ದೇವರು ನಿಮ್ಮ ಕುಟುಂಬಗಳು ಹೇರಳವಾಗಿ ಆಶೀರ್ವದಿಸಲಿ.